ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕ ದೇಶವಾಗಿದೆ ಭಾರತ. ಜಾಗತಿಕವಾಗಿ 22% ಹಾಲಿನ ಉತ್ಪಾದನೆ ಭಾರತದ್ದಾಗಿದೆ. ಭಾರತದ ಬಳಿಕ ಯುಎಸ್ಎ ಹಾಗೂ ಪಾಕಿಸ್ತಾನಗಳು ಇವೆ. ಭಾರತವು 21.37 ಕೋಟಿ ಟನ್, ಅಮೆರಿಕ ಸಂಯುಕ್ತ ಸಂಸ್ಥಾನ 10.27 ಕೋಟಿ ಟನ್, ಪಾಕಿಸ್ತಾನ 6.25 ಕೋಟಿ ಟನ್, ಚೀನಾ 4 ಕೋಟಿ ಟನ್, ಬ್ರೆಜಿಲ್ 3.59 ಕೋಟಿ ಟನ್ ಎಂದು ಅತಿ ಹೆಚ್ಚು ಹಾಲು ಉತ್ಪಾದಕ ಮೊದಲ ಸ್ಥಾನಗಳಲ್ಲಿ ಇರುವ ದೇಶಗಳಾಗಿವೆ. ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕ ರಾಜ್ಯವಾಗಿದೆ ಉತ್ತರ ಪ್ರದೇಶ. ಇಲ್ಲಿ ವರ್ಷಕ್ಕೆ ಒಟ್ಟು 1062 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗ್ತದೆ. ರಾಜಸ್ಥಾನ, ಆಂಧ್ರಪ್ರದೇಶ, ಪಂಜಾಬ್, ಗುಜರಾತ್, ಕರ್ನಾಟಕ ಅನಂತರದ ಸ್ಥಾನಗಳಲ್ಲಿ ಇವೆ. ಅಮುಲ್, ಮದರ್ ಡೈರಿ, ನಂದಿನಿಗಳು ಇಡೀ ದೇಶದಲ್ಲಿ ಪರಿಚಿತವಾಗಿರುವ ಹಾಲಿನ ಬ್ರ್ಯಾಂಡ್ಗಳಾಗಿವೆ. VNR Gold.